ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಕುಡ್ಲ ದಕ್ಷಿಣ ವಲಯದ ಗ್ಯಾರೇಜ್ ಬೆಂಪಿನ ಕಾರ್ಮಿಕರಿಗೆ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ರೇನ ನೇತೃತ್ವದ ಆಹಾರ ಸಾಮಗ್ರಿಲದ ಕಿಟ್ನ ಜಪ್ಪು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಸಭಾಭವನಡು ಬುಧವಾರ ಪಟ್ಟಿಯರು ಆಹಾರ ಸಾಮಗ್ರಿಲದ ಕಿಟ್ಟಿನ ಪಟ್ಟಿನ ಶ್ರೀ ವೇದವ್ಯಾಸ್ ಕಾಮತ್ ನಮ್ಮ ಜವಾಬ್ದಾರಿಯುತವಾದ ಬೆನ್ಕ ಕೊರೋನಾದ ಬಗೆಟ್ ಆಯ್ನಾತು ಜಾಗೃತಿ ಹಿಡಿತೊಂದು ಹೋರಾಟ ಮಲ್ಪುಗ ಬಂಡ ತಿಳಿಪಾಯರು. ಜಿಲ್ಲಾಡಳಿತದ ಒಟ್ಟಿಗೆ ಸಹಕಾರ ಕೊಡುವುದು 40 ಜನ ಇಲ್ಲಡಕ್ಕೊಂದು ಸಹಕಾರ ಕೊಡ್ತಾ ಬಿಜೆಪಿ ಉಪ್ಪು ಕಾಂಗ್ರೆಸ್ ಉಪ್ಪು ಈಗಿನ ಮತ್ತೆ ಪಾರ್ಟಿದಗಳು ಅಕ್ಲಾಗ ಆಯ್ನಾಥ ಶಕ್ತಿ ಮೀರಿದು ಕಿಟ್ಟು ಕೊಡ್ದುಪ್ಪು ಸಂಘ ಸಂಸ್ಥೆಗಳು ಗಣೇಶೋತ್ಸವ ಸಮಿತಿ ಆ ಸಮಿತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರೆಲ್ಲ ಕಿಟ್ಟು ಕೊಡ್ದು ಪಾಪದಕ್ಕಳು ಕೊಂಡ್ಕೊಂಡ ದಷ್ಟಿಡೆಗಳು ಉಪಕಾರ ಮಾಡುತ್ತಾರೆ ಪೂರೆಲ್ಲ ಸಹಕಾರ ಮಾಡ್ತೇವೆ. ಅಂಗಡಿ ಬಂದು ಮಾಡ್ತೇವೆ, ಕೊರೋನಾ ಬರಬಲ್ಲಿ ಬೇರೆ ಬಂದು ಮಾಡ್ತೇವೆ, ಗ್ಯಾರೇಜ್ ಬಂದು ಮಾಡ್ತೇವೆ, ಸಹಕಾರ ಕೊಡ್ತೇವೆ. ಆಡ ನನ್ನ ಬಂಗ ನನ್ನ ಉಪ್ಪು ನಂಚಿನ ಬಂಗಾರ ದಿನ ಸುರುತ್ತ ಬಂಗಾರ ದಿನ ಆ 40 ದಿನ ಕಮ್ಮಿ ಇತ್ತು. ನನ್ನ ಬಂಗ ಉಂಟಣ್ಣ ದಾದ ಬಂಗ ನನ್ನ ಎಂಕ್ಳಿಗೆ 40 ದಿನ ಆಡು 2 ತಿಂಗಳು ಪೊಯ್ಬೇಕ ಎಂಕುಲು ಬೇ ನೋಡಿ ಕೊರೋನಾ ಜಾಸ್ತಿ ಒಂದು ಕೊರೋನಾ ಜಾಸ್ತಿ ಒಂದು ನಪ್ಪು ಮಧ್ಯಾಡು ಎಂಕುಲು ಜಾಗ್ರತೆ ಬೇಡ ಎಂಗಲ ಬಿಡದಿ ಕೊರೋನಾ ಎಂಗಲ ಇಲ್ಲಿನ ವ್ಯವಸ್ಥಿತವಾದ ಜವಾಬ್ದಾರಿ ಕೊಡ ಐಕಾದ ಗ್ಯಾರೇಜ್ ಏರ್ ಬತ್ತನಲ್ಲ ఆయన ಕೈತಲ್ ಹೋದು ಪಾತ್ರೆ ಬಿಡ್ತೀವಿ ಆ ಎಣ್ಣೆ ಮೆಗ್ಗಿನೇ ಅದು ಎರಡು ದೂರ ಬರ ಇದು ಎಣ್ಣೆ ಇಲ್ಲಡೆ ಅಮ್ಮೆಡೆ ದೂರ ಒಂದು ಪಾತ್ರೆ ಅರೆ ಪ್ರಾಯ ಹೋಲಾಂಡಲ್ಲ ಯಾನು ಸಾರ ಕಟ್ಟಿಟ್ಟು ಪೋ ಬೇರೆಗಳನ್ನ ಕೊರೋನಾ ಬತ್ತನ ಹೆಂಗ್ ಕಾಣ ಗುಣ ಜಮಣರಿಗೆ ಏರೆಗಳ ತೊಂದರೆ ಹಾಕುದು ಗುಣಾಪ ಟೆನ್ಷನ್ ನೋಡ್ಕೊಟ್ಟು ಏರೆಗಳ ತೊಂದರೆ ಹಾಕ ಹೆಂಗೆಲ್ಲ ಕೊರೋನಾ ಬತ್ತನ ಹೆಂಗ್ ಗುಣಾಪ ಬೇತೆ ಹೋಗಂಡಲ್ಲ ಸೀಕಿತ್ತಲ್ಲ ಬೇತೆ ಹೋಗಂಡಲ್ಲ ಸೀಕಿತ್ತದ ಪ್ರಾಯದಕ್ಲೆಗೆ ಜೋಕ್ಲೆಗಂಡ ಬಂಗಾರ ಐಕಾದ ನಮ್ಮ ಇಲ್ಲದ ಜೋಕ್ಲೆಗಳ ಸಮೇತ ನಮ್ಮ ಒಂದು ದೂರ ಪಾತ್ರ ಆಜಿ ಪೀಠ ದುಡ್ಡು ಮುರಣಿಯನ್ನು ಅಮ್ಮೇರಕ್ಕೆ ಓಡಕ್ಕೆ ಮುರಣಿ ಪಂಡೆ ದುಂಬು ಎಪ್ಪಲ ಕೈತಲ ಬರ್ತದೆ ಇಲ್ಲದ ಬಿದೆ ಕೊಂಡ ಕೊಂಚ 5 ಮಿನಿಟ್ ಪಾತ್ರ ಇತ್ತ ಮಾರೆ ಇತ್ತನೆ ಕುಂಜೂರು ಮಂಡ್ಯದ ಅಡರ್ದು ಏನಡ ಪಾತ್ರ ಇರ್ತದೆ ಹೆಂಗೆ ಕೈತಲ ಬೋದು ಬಾಡಿಗೆ ಹೆಂಗೆ ಪಾತ್ರ ಹೆಂಗೆ ಪೋಡಿಗೆ ಅರೆಗೆ ಓಡಾಡಲ್ಲ ಕೊರೋನಾ ಬರ್ತದೆ ಅರೆಗೆ ನೆನಪ ವರ್ಷ ಅವಾಗ ಅಮ್ಮೆರೆಗೆ ಮಗನ ಮೆಚ್ಚೊಂಚಿ ಬೇಜಾರಾಪುನಂಚಿನ ಸನ್ನಿವೇಶ ಈ ಕೊರೋನಾ ಕನೊಂದುಂಡು ಇಲ್ಲದ ಬಲಿತದ ಕಣ ಮೆಚ್ಚವಾಗಿ ಡೌಟ್ ಹುಡುತೂಪುನಂಚಿನ ಪರಿಸ್ಥಿತಿ ಈ ಕೊರೋನಾ ಕನೊಂದುಂಡು ಸಂಬಂಧದ ಹೋರಾಟದ ಬತ್ತಿಲ್ಲ ಆಯ ಬಿದೇವುಡು ಬೈದಿನೇ ఆయన ಮಿಟ್ಟು ಈ ಸಂಶಯ ಹಿಡಿದು ನಾವು ಕೊರೋನಾ ಇಂಚಿನ ಪರಿಸ್ಥಿತಿ ಕೊನೊಂದುಂಡು ಯಾನೊಂದು ದಯಪಣ್ಣಿನ ಕೊಂಡ ಕೊರೋನಾ ನಮ್ಮ ಮಧ್ಯೆ ಒಂಜಿ ಆಯಗೆ ಮತ್ತುಪ್ಪ ನಿಮಗೆ ದುಬ್ಬೇಡು ಬೈದೆ ಆಯ ಬೊಂಬೇಡು ಬೈದೆ ಆಯ್ಡು ಡೌಟ್ ಲೆಕ್ಕ ಈ ಕೊರೋನಾ ಬರೋದು ಹಂಚ ಪುನಗ ಆ ಡೌಟುಡು ನಮ್ಮ ಮೇಲೆ ಕೂಡ ಜವಾಬ್ದಾರಿ ಇದ್ದೀನ ಬಂದ ಒಂಜಿ ಮಾತು ಪಾಡ್ಬೇಕು ಗ್ಯಾರೇಜ್ ಕಾಂಡ್ ಹಿಡಿದು ಬಯ್ಯ ಮುಟ್ಟ ಈಗಿನ ಬೆಂಡ್ರ ಅವಕಾಶ ಸರ್ಕಾರ ಕೊಡ್ತು ಬೆಂತುನ ಐತ ಒಟ್ಟಿಗೆ ಒವೇ ಎಂಕಲ ಗಿರಾಕಿ ಅಯ್ಯಬಡ ಎನ್ನ ಭಯಂಕರ ಆತ್ಮೀಯ ಎಂಕು ಒಟ್ಟಿಗೆ ಒಂದೇ ಗ್ಲಾಸ್ ಹಿಡಿದು 2 ಜನ ಚಾ ಪರ್ಪ ಅಂದಲ್ಲ ఆయన ಆಜಿ ಫೀಟ್ ಹಿಡಿದು ಎಡ್ಡೆಡು ಪಾದ ಎಂಕಲ ಪಕ್ಷದ ಟೀಮ್ ಕೂಡ ಎಂದು ಸರಿಸುಮಾರು 34,000 ಕಿಟ್ಟು ಕೊಡ್ತು ಗ್ಯಾರೇಜ್ ವ್ಯವಸ್ಥೆ ಸಂಘದ ಪ್ರಮುಖರ ಬತ್ತಿದ್ದೇನೆ ಬಂಡ ಸರ್ಕಾರದ ನಿಖಲು ವಿಶೇಷವಾದ ಕೊಂಚ ಒಲವು ಮತ್ತು ಕೊರಡು ನನಗೆ ಬಂಡ ಎಲ್ಲ ಪ್ರಯತ್ನ ಉಂಟು ಐಕದ ಪ್ರಯತ್ನ ಉಂಟು ನನ್ನ ಅಂಶಲ ಅಸಂಘಟಿತ ಕಾರ್ಮಿಕರಿಂದ ಬಂದ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ನಿಮ್ಮನ್ನು ಸೇರಿಸಬೇಕು ಅಂತ ಹೇಳಿದರೆ ಯಾವ ಗ್ಯಾರೇಜಿನಲ್ಲಿ ESI ಮತ್ತು ಪ್ರೊವಿಡೆಂಟ್ ಫಂಡ್ ಇದೆ ಅವರನ್ನು ಅದರಲ್ಲಿ ಸೇರಿಸಲಿಕ್ಕೆ ಆಗಲ್ಲ. ಅವರು ಅಸಂಘಟಿತವಾಗುವುದಿಲ್ಲ. ಅವರ ESI ಮತ್ತು ಗ್ರ್ಯಾಚ್ಯುಟಿ ಸಿಗ್ತದವರಿಗೆ ಇಲ್ಲ ಪ್ರೊವಿಡೆಂಟ್ ಫಂಡ್ ಇದೆ ಅಂತ ಹೇಳಿ ಆದರೆ ಅವರಿಗೆ ಎಲ್ಲಾದರೂ ಹುಷಾರಿಲ್ಲದಾಗ ESIನಲ್ಲಿ ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ. ಯಾವ ಗ್ಯಾರೇಜ್ನಲ್ಲಿ ಆ ಫೆಸಿಲಿಟಿ ಇದೆ ಅವರಿಗೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಅವರು ಬರದ ಕಾರಣ ಸರ್ಕಾರದ ಈ ಕಾನೂನುಗಳಲ್ಲಿ ಅವರಿಗೆ ಅವಕಾಶಗಳು ದೊರೆಯುವುದಿಲ್ಲ. ಯಾವ ಗ್ಯಾರೇಜ್ಗಳು 17 ಜನ 15 ಜನಕ್ಕೆ ಕಾನೂನು 15 ಜನಕ್ಕಿಂತ ಕಮ್ಮಿ ಇರುವಂಥ ಗ್ಯಾರೇಜ್ ಅವರದ್ರಲ್ಲಿ ಪ್ರೊವಿಡೆಂಟ್ ಫಂಡ್ ESI ಇದು ಇಲ್ಲದಿದ್ದಾಗ ಅವಾಗ ಅದನ್ನು ಅಸಂಘಟಿತದಲ್ಲಿ ಸೇರಿಸಲಿಕ್ಕೆ ಆಗ್ತದೆ. ಕಾರ್ಮಿಕ ವಲಯದೊಂದಿಗೆ ಒಂದು ಮಾತುಕತೆಯನ್ನು ನಾನು ಮಾಡಿದ್ದೆ. ನಿಮಗೆ ಕೆಲವು ಪ್ರಮುಖರಿಗೆ ಕೂತು ನಿಮಗೆ ನನಗೆ ಗೊತ್ತಿಲ್ಲ ನಾಳೆ ಬೇಕಾ ಎಂಗ್ಲಿಗೆ ವೇದವ್ಯಾಸರು ಎಂಗ್ಲ ಗ್ಯಾರೇಜ್ ಇದ್ದಾನೆ ಆಂಡ್ ಮಾರು ಅಗ್ಲಿಗೆ ಆದ ನಂಗೆ ನೆರೆ ಬರಬೇಕು ಎನ್ನ ಪ್ರಯತ್ನ
ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕಿನ ಸಂಘದ ಚೇರ್ಮನ್ ಶ್ರೀ ಜನಾರ್ದನ್ ಪ್ರಾಸ್ತಾವಿಕವಾದ ಪಾತೆರೇರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಪದಾಧಿಕಾರಿಗಳೇ ಹಾಗೂ ನೌಕರ ವೃಂದದವರೇ, ಕಳೆದ ವಾರದಲ್ಲಿ ನಾವು ಸಂಘದ ಗ್ಯಾರೇಜ್ ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡುವಾಗ ಯಾವುದೇ ಒಂದು ಕಾರ್ಮಿಕ ವಿಭಾಗದಲ್ಲಿ ಗ್ಯಾರೇಜ್ ಕಾರ್ಮಿಕರ ಒಂದು ಆ ಪಟ್ಟಿಯಲ್ಲಿ ಇಲ್ಲದೆ ಇದರ ಬಗ್ಗೆ ನಾವು ಬಹಳ ಚಿಂತನೆ ಮಾಡಿ ಸನ್ಮಾನ್ಯ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ರ ಹತ್ರ ನಮ್ಮೊಂದು ಮನವಿಯನ್ನು ಕೊಟ್ಟಿದ್ದೇವೆ. ನಮಗೆ ಕೂಡ ಅಸಂಘಟಿತ ಕಾರ್ಮಿಕರಲ್ಲಿ ನಮ್ಮ ಗ್ಯಾರೇಜ್ ಮಾಲಕರ ಸಂಘದ ಕೂಡ ಕಾರ್ಮಿಕರು ಕೂಡ ಅದಕ್ಕೆ ಸೇರಿಸಬೇಕು. ಹಾಗೆ ಅವರಿಗೆ ಕೂಡ ಸರ್ಕಾರದಿಂದ ಏನು ಸಿಗ್ತದೆ ಅದು ಕೂಡ ಅವರಿಗೆ ಸಿಗುವಂತಾಗಬೇಕು ಎಂಬ ನಾವು ಮನವಿ ಮಾಡಿದ ತಕ್ಷಣ ನೀವು ಅದನ್ನು ಸಂಘಟಕರಿಗೆ ಅವರನ್ನು ಬರುವಂತ ಮಾಡಿ ದಿವಸವನ್ನು ನಾನು ಗೊತ್ತು ಮಾಡಿ ಹೇಳ್ತೇನೆ. ಹಾಗೆ ನಮ್ಮ ಅಧ್ಯಕ್ಷರು ಕೇಳಿದರು ಎಷ್ಟು ಜನರನ್ನು ಕೊಡು, ಅದೆಷ್ಟು ನಿಮ್ಮ 1000 ಜನ ಇದ್ದರೂ ಕೊಡುವಂಥ ಜವಾಬ್ದಾರಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ಗ್ಯಾರೇಜ್ ಇದೆ ಎಲ್ಲ ಗ್ಯಾರೇಜಿ ನೌಕರರಿಗೆ ಕೂಡ ಬರಮಾಡುವಂಥ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಳ್ಳಿ. ಅಂತಹ ಒಂದು ಉದಾತ್ತ ಮನಸ್ಸಿನಲ್ಲಿ ಒಂದು ಸೇವಾ ಮನೋಭಾವವನ್ನು ಶರೀರದಲ್ಲಿ ತುಂಬಿಕೊಂಡು ಇವತ್ತು ಕೊರೋನಾದಂತಹ ಮಹಾಮಾರಿ ಇಡೀ ವಿಶ್ವದಲ್ಲೇ ಹರಡಿ ನಮ್ಮ ಶಾಸಕರು, ನಮ್ಮ ದಕ್ಷಿಣ ಶಾಸಕರು ಇಡೀ ದಕ್ಷಿಣ ಅವರ ವಿಭಾಗದಲ್ಲಿ ಏರಿಕೆ ಹೋಗಿ ಪ್ರತಿಯೊಬ್ಬರನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಅವರು ಮಾಡಿದಂತಹ ಸೇವೆಯನ್ನು ನಮಗೆ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಅಂತಹ ಶಾಸಕರು ಇಷ್ಟೊಂದು ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯಲ್ಲಿ ಕೂಡ ನಮ್ಮ ಗ್ಯಾರೇಜ್ ಮಾಲಕರ ಸಂಘದಲ್ಲಿ ಬಂದು ಗ್ಯಾರೇಜ್ ಕಾರ್ಮಿಕರನ್ನು ಗುರುತಿಸಿ ಅವರನ್ನು ಕೂಡ ಅವರಿಗೆ ನಮ್ಮ ವತಿಯಿಂದ ಏನು ಕೊಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಮಾಡ್ತೇನೆ. ಅಲ್ಲದೆ ಮುಂದೆ ಏನು ಸರ್ಕಾರದಿಂದ ಸಿಗುವಂಥ ಕಾರ್ಯಕ್ರಮವನ್ನು ಹಮ್ಮಿಬರ್ತದೆ ಅದನ್ನು ಕೂಡ ನಾವು ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದಂತಹ ಮಹಾನ್ ವ್ಯಕ್ತಿ. ಅವರು ಖಾಲಿ ವ್ಯಕ್ತಿಯಲ್ಲ, ಇಡೀ ನಮ್ಮ ದಕ್ಷಿಣ ವಿಭಾಗದ ಒಂದು ಶಕ್ತಿಯಾಗಿ ಇದ್ದಂಥ ಶ್ರೀ ವೇದವ್ಯಾಸ್ ಕಾಮತ್ರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಪೊರೇಟರ್ ಶೈಲೇಶ್ ಶೆಟ್ಟಿ, ವೀಣಾ ಮಂಗಳ, ಭರತ್ ಕುಮಾರ್ ಎಸ್, ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕಿನ ಸಂಘದ ನಿರ್ದೇಶಕರು ವಸಂತ್ ಸಾಲ್ಯಾನ್, ಎಂ ರುಕ್ಮಯ್ಯ, ಪುಂಡಲಿಕ ಸುವರ್ಣ, ಕೋಶಾಧಿಕಾರಿ ಶ್ರೀ ಸತೀಶ್ ಕಟ್ಟಿ, ಮಾಜಿ ಕ್ರೀಡಾ ಕಾರ್ಯದರ್ಶಿ ಶ್ರೀ ನವೀನ್ ಕುತ್ತಾರ್ ಇಂಚತಿ ಪ್ರಮುಖರು ಪಾಲ್ಪಡೆದು ಕಿಟ್ಟಲೆನ್ ಪಟ್ಟಿಯರು. ಅಧ್ಯಕ್ಷರು ಶ್ರೀ ಎಂ ಗುಣಪಾಲ್ ಸಭೆ ನೆತ್ಕೊಂಡರು. ಕೊರೋನಾ ಸಂಕಷ್ಟದಿಂದ ನಮಗೆಲ್ಲರಿಗೂ ಸಂಕಷ್ಟ ತೊಂದರೆ ಆಗಿದೆ, ಕೆಲಸ ಇಲ್ಲದೆ ಬಹಳಷ್ಟು ಕಷ್ಟ ಹೊಂದಿದ್ದೇವೆ. ಅದಕ್ಕೆ ನಮ್ಮ ಕಷ್ಟವನ್ನು ಸ್ಪಂದಿಸಿ ನಾವು ವೇದವ್ಯಾಸ್ ಕಾಮತ್ ಅವರಿಗೆ ಮನವಿಯನ್ನು ಕೊಟ್ಟೆವು. ಕೂಡಲೇ ಅವರು ಅದಕ್ಕೆ ಸ್ಪಂದನೆ ಮಾಡಿ ನಮಗೆಲ್ಲರೂ ಉಚಿತವಾಗಿ ದಿನಸಗಿಟ್ಟಿಯನ್ನು ಕೊಡ್ತಾ ಇದ್ದಾರೆ. ಸಂಘದ ಪರವಾಗಿ ಅವರಿಗೆ ನಾನು ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ. ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣ ಶ್ರೀಯಾನ್ ಸಭೆ ಸ್ಥಾರಕ್ಕೆ ಮತದ ಸೊಲ್ಮೆ ಸಂದಾಯರು.